ವೆಲ್ಕಮ್ ಬ್ಯಾಕ್ ಟು ರಾಜ್ ಪ್ರೊಡಕ್ಷನ್. ನಾವಿವತ್ತಿರುವಂಥ ಕ್ಷೇತ್ರ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೆಟ್ಟಂಪಾಡಿ. ಈ ದೇವಸ್ಥಾನದ ಇತಿಹಾಸ, ಈ ದೇವಸ್ಥಾನದ ಸೇವೆ, ಈ ದೇವಸ್ಥಾನದ ವಾರ್ಷಿಕ ಸೇವೆಗಳ ಬಗ್ಗೆ ತಿಳ್ಕೊಳ್ಳೋ ಮೊದಲು ಈ ದೇವಸ್ಥಾನಕ್ಕೊಂದ್ಸಲ ರೌಂಡ್ ಹೊಡೆಯೋ ಬನ್ನಿ. ದೇವಸ್ಥಾನದ ಅರ್ಚಕರಾದ ವೆಂಕಟರಮಣ ಭಟ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳೋದಾದರೆ ಒಂದು ಸ್ವಲ್ಪ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಮಗೆ ಹೇಳ್ಕೊಡ್ಬೋದಾ? ಮುಂಚೆ ತ್ರೇತಾಯುಗದಲ್ಲಿ ಖರಾಸುರ ಅಂತ ಒಬ್ಬ ಇದ್ದ ಅಸುರ. ಅವನಿಂದ ಪ್ರತಿಷ್ಠಾಪನೆ ಆದಂತಹ ಪ್ರತೀತಿ ಇದೆ, ಒಂದು ಕಥೆ ಇದೆ. ಅವನು ಶಿವದೇವರನ್ನು ಉಳಿಸಿ 3 ಶಿವಲಿಂಗವನ್ನು ತರ್ತಾನೆ ಖರಾಸುರ. ಹಾಗೆ ಒಂದನ್ನು ಇಲ್ಲಿ ಬಿಲ್ವಗಿರಿ ಅಂತ ಒಂದು ಜಾಗ ಇದೆ, ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿ ಇಡ್ತಾನೆ ಖರಾಸುರ, ಪ್ರತಿಷ್ಠಾಪನೆ ಮಾಡ್ತಾನೆ. ಮತ್ತೊಂದನ್ನು ನೆಟ್ಟಣಿಗೆಯಲ್ಲಿ, ಹಾಗೆ ಮತ್ತೊಂದು ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಅಲಂಕೂಡ್ಲು ಮಹಾಲಿಂಗೇಶ್ವರ ದೇವಸ್ಥಾನ, ಹಾಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಇಲ್ಲಿ ಕೊನೆಗೆ ಒಂದು ಮುನಿಗಳು ಎಷ್ಟೋ 1000 ವರ್ಷದ ಹಿಂದೆ ಬಿಲ್ವಗಿರಿಯಲ್ಲಿದ್ದಂತಹ ಶಿವಲಿಂಗವನ್ನು ಇಲ್ಲಿ ತಂದು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಇತಿಹಾಸ ಇರುವಂಥದ್ದು. ಈಗ ಅಲ್ಲಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ಹೌದು. ಈಗ ಇಲ್ಲಿ ಬಂದು ಒಂದು 1000 ವರ್ಷಗಳಾಗಿರ್ಬೋದು. ಹೌದು. ಈಗ ಅಲ್ಲಿಂದ ದೇವಸ್ಥಾನ ಆದ ಮೇಲೆ ಇಲ್ಲಿ ಕೆಲವು ಸೇವೆಗಳಂತ ಆಗ್ತದೆ, ಪ್ರತಿದಿನದ ಸೇವೆಗಳು. ಹೌದು. ಅದು ಯಾವ ಥರ ಆಗ್ತದೆ? ಪ್ರತಿದಿನಗಳ ಸೇವೆಗಳು ಅಂದರೆ ವಿಶೇಷವಾದಂಥದ್ದು ರುದ್ರಾಭಿಷೇಕ, ಹಾಗೆ ರುದ್ರಾಭಿಷೇಕ ಸೇವೆ, ಹಾಗೆ ವಿಶೇಷವಾಗಿ ಶಿವಪೂಜೆ. ಅದು ದಿವಸಕ್ಕೆ ಒಂದೇ ಆಗುವಂಥದ್ದು. ಒಬ್ಬರ ಲೆಕ್ಕದಲ್ಲಿ ಶಿವಪೂಜೆ ಅಂತ ಸಾಮೂಹಿಕವಾಗಿ ಆಗುವುದಿಲ್ಲ, ದಿವಸಕ್ಕೆ ಒಂದೇ ಶಿವಪೂಜೆಯಲ್ಲಿ ನಡೆಯುವುದು, ಅದು ಇಲ್ಲಿಯ ವಿಶೇಷ. ಹಾಗೆ ವಿಶೇಷವಾದಂತಹ ಸೇವೆ ಅಂತಂದರೆ ಸೋಮವಾರ ಪೂಜೆ ಸೇವೆ, ಹಾಗೆ ಅನೇಕ ಸೇವೆಗಳು ಇಲ್ಲಿ ನಡೀತಾ ಇದೆ. ಶಿವಪೂಜೆ ಅಂದರೆ ಅದು ಯಾವುದು ಹರಕೆ ಥರ, ಅಂದರೆ ಯಾವುದಾದ್ರು ತೊಂದರೆ ಆದರೆ? ಹೌದು ಹೌದು. ಯಾವುದೋ ಉದ್ದೇಶವಾಗಿ? ಎಲ್ಲ ಉದ್ದೇಶದ. ಮತ್ತು ವಿಶೇಷವಾಗಿ ಅಂದರೆ ನಾವಿಲ್ಲಿ ನಮ್ಮ ಹಿರಿಯರು ಒಂದು 150 ವರ್ಷಗಳಿಂದ ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೇವೆ, ಅವಿಚ್ಛಿನ್ನವಾಗಿ ನಡೆದು ಬರ್ತಾ ಇದೆ. ನನ್ನ ಅಜ್ಜನ ಕಾಲದಿಂದ ಪರಂಪರಾಗತವಾಗಿ ಇಲ್ಲಿ ಬರ್ತಾ ಇದ್ದೇವೆ ಪೂಜೆ ಮಾಡಿಕೊಂಡು. ನನ್ನ ಅಜ್ಜನವರು ಇಲ್ಲಿ ಔಷಧಿಯನ್ನು ಕೊಟ್ಟುಕೊಂಡಿದ್ದರು ಸಂತಾನಕ್ಕೆ, ಹಾಗೆ ಕೆಂಪು, ಸರ್ಪಸೂತ್ತು, ಕಿಡ್ನಿ ಸ್ಟೋನ್ ಮುಂತಾದವುಗಳಿಗೆ ಔಷಧಿಯನ್ನು ಇಲ್ಲಿ ದೇವರ ಪ್ರಾರ್ಥನೆ ಮಾಡಿ ಪ್ರಸಾದ ರೂಪದಲ್ಲಿ ಕೊಟ್ಟುಕೊಂಡಿದ್ದರು. ಅದನ್ನು ನನ್ನ ತಂದೆ, ಚಿಕ್ಕಪ್ಪ, ಈಗ ನಾನು ಮುಂದುವರಿಸ್ತಾ ಇದ್ದೇನೆ. ಮದ್ದು ಕೊಡುವ ಇದನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ನಾನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ನಾವು ಏನಾದರೂ ಒಂದು ಸೇವೆ ಇಲ್ಲಿ ದೇವರಿಗೆ ಹೇಳ್ತೇವೆ. ಹಾಗೆ ಅನೇಕ ಮಂದಿಗಳು ಇಲ್ಲಿ ಬಂದು ಗುಣಮುಖರಾಗಿ ಹೋದ್ದು. ಈಗ ಇಲ್ಲಿ ಒಂದು ಕ್ಷೇತ್ರಕ್ಕೆ ಜಾಸ್ತಿ ಒಂಥರ ಹರಕೆ ಹೇಳ್ತಾರೆ, ಅಂದರೆ ಮದುವೆ ಆಗದಾಗೆ, ಮಕ್ಕಳಾಗ. ಇಲ್ಲಿ ಆ ಥರ ಯಾವುದಾದ್ರೂ ವಿಶೇಷ ಹರಕೆ ಅಂತ ಇಟ್ಟಿರ್ತಾರೆ? ಹೌದು. ಇಲ್ಲಿ ಏಕಾದಶ ರುದ್ರ ಶಿವಪೂಜೆ, ಶತರುದ್ರಾಭಿಷೇಕ ಸೇವೆ, ಅದು ವಿಶೇಷವಾದಂತಹ ಸೇವೆ. ಹಾಗೆ ಜಟದಾರಿಗೆ ತುಪ್ಪ ಕೊಡುವಂಥದ್ದು. ದೇವರಿಗೆ ಸಹ ಕೊಡ್ತೇವೆ, ದೀಪಕ್ಕೆ. ವಿಶೇಷವಾಗಿ ಜಟದಾರಿಗೆ ತುಪ್ಪ, ಹಾಗೆ ಹರಕೆ ರೂಪದಲ್ಲಿ ಜಟದಾರಿಗೆ ತುಪ್ಪ. ಹಾಗೆ ಬಾಕಿದ್ದ ಪರಿವಾರ ದೈವಗಳಿಗೆ ಕೂಡ. ಈಗ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಆದ್ಮೇಲೆ ಖಾಲಿ ಶಿವ ಮಾತ್ರ ಅಲ್ಲ, ಪರಿವಾರ ದೈವಗಳು. ಅದು ಯಾರೆಲ್ಲ? ಗಣಪತಿ ಮತ್ತೆ ವನದುರ್ಗೆ ಆ ಸಂಕಲ್ಪದಲ್ಲಿ ದೈವಗಳು ವ್ಯಾಘ್ರ ಚಾಮುಂಡಿ, ಧೂಮಾವತಿ, ಕೊರತಿ. ಈಗ ಅದಕ್ಕೆ ಸೇವೆಗಳು ಯಾವ ತರ ಇರ್ತದೆ? ಅದಕ್ಕೆ ತಂಬಿಲ ಸೇವೆಯೆಲ್ಲ ಇರ್ತದೆ. ಹಾಗೆ ನೇಮೋತ್ಸವ ಇರ್ತದೆ. ಒಂದು ಸೋಣೆ ತಿಂಗಳಲ್ಲಿ ನಡೀತದೆ, ಸಿಂಹ ಮಾಸದಲ್ಲಿ. ಮತ್ತೊಂದು ವರ್ಷಾವಧಿಯ ಸೇವೆ. ಹಾಗೆ ಈಗ ವರ್ಷಾವಧಿ ಜಾತ್ರೆ, ಅದರ ವಿಶೇಷ ಅಂದರೆ ಯಾವಾಗ ಆಗ್ತದೆ ಜಾತ್ರೆಗಳು? ವರ್ಷಾವಧಿ ಜಾತ್ರೆ ಕಾರ್ತಿಕ ಹುಣ್ಣಿಮೆ ದಿವಸ ನಡೀತದೆ. ಕಾರ್ತಿಕ ಹುಣ್ಣಿಮೆ ದಿವಸ ಬೆಳಿಗ್ಗೆ ನವಕ ಕಲಶಾಭಿಷೇಕ, ತುಲಾಭಾರ ಸೇವೆ, ಮಧ್ಯಾಹ್ನಕ್ಕೊಂದು ದೇವರ ಬಲಿ, ಹಾಗೆ ರಾತ್ರಿ ಉತ್ಸವ ಬಲಿ,
ಕಟ್ಟೆ ಪೂಜೆ ಎಲ್ಲ ನಡೀತದೆ. ಕಟ್ಟೆ ಪೂಜೆ ಬಿಲ್ವಗಿರಿಗೆ ಹೋಗುವಂಥದ್ದು, ಇಲ್ಲಿ ಇಲ್ಲಿಂದ ಮೂಲ ಸ್ಥಾನಕ್ಕೆ ದೇವರಲ್ಲಿಗೆ ಹೋಗಿ ಭೇಟಿ ಕೊಡುವಂಥದ್ದು. ಮತ್ತು ಮರು ದಿವಸ ಇಲ್ಲಿ ದರ್ಶನ ಬಲಿ, ಹಾಗೆ ಬಟ್ಟಲು ಕಾಣಿಕೆ ಮತ್ತು ದೈವಗಳಿಗೆ ನೇಮೋತ್ಸವ ನಡೀತದೆ ಕಾರ್ತಿಕ ಮಾಸದಲ್ಲಿ. ಕಾರ್ತಿಕ ಹುಣ್ಣಿಮೆಯಿಂದ ತೊಡಗುತ್ತದೆ ಜಾತ್ರೆ. ಅಂದ್ರೆ ಈಗ ಅದು ವರ್ಷವಾದಿತ. ಬೇರೆ ಯಾವುದಾದ್ರೂ ವಿಶೇಷ ನವರಾತ್ರಿ ಮತ್ತು ಶಿವರಾತ್ರಿ ಆ ಥರ? ಹೌದು, ಶಿವರಾತ್ರಿಗೆ ಪೂಜೆ ಇದೆ. ರಾತ್ರಿ ಒಟ್ಟು 7 ಪೂಜೆ ಇದೆ ಇಲ್ಲಿ, 7 ಪೂಜೆ ಇದೆ. ಹಾಗೆ ಮಧ್ಯಾಹ್ನಕ್ಕೂ ಕೂಡ ಹಾಗೆ ವಿಶೇಷ ಸೇವೆಯೆಲ್ಲ ನಡೀತದೆ ಶಿವರಾತ್ರಿ ದಿವಸ. ಹಾಗೆ ನವರಾತ್ರಿಯಲ್ಲಿ ಕೂಡ ಇಲ್ಲಿ ವಾಹನ ಪೂಜೆ. ಅದಲ್ಲದೆ ವಿಶೇಷವಾಗಿ ಕಳೆದ ವರ್ಷದಿಂದ ನಾವು ಇಲ್ಲಿ ಪುಸ್ತಕ ಪೂಜೆಯನ್ನು ಆರಂಭ ಮಾಡಿದ್ದೇವೆ. ಶಾರದಾ ಪೂಜೆಯನ್ನು ಆರಂಭ ಮಾಡಿದ್ದೇವೆ. ಮೂಲಾ ನಕ್ಷತ್ರದ ನವರಾತ್ರಿ ಸಮಯದಲ್ಲಿ ಬರುವಂಥ ಮೂಲಾ ನಕ್ಷತ್ರದ ದಿವಸ ಇಲ್ಲಿ ಪೂಜೆಯನ್ನು ಇಟ್ಟು ಎಷ್ಟು ದಿನಗಳ ಪೂಜೆ ಮಾಡಿ ವಿಜಯದಶಮಿಯಂದು ಸರಸ್ವತಿ ಹವನವನ್ನು ಮಾಡಿ ಪುಸ್ತಕವನ್ನು ವಿತರಣೆ ಮಾಡುವಂಥದ್ದು. ಹಾಗೆ ಮಕ್ಕಳ ಸುಮಾರು ಜನ ಇಡ್ತಾರೆ. ಕಳೆದ ವರ್ಷ ನಾವು ಆರಂಭ ಮಾಡಿದ್ದೇವೆ. ಅಂದರೆ ಅವ್ರ ಮಕ್ಕಳು ಬಂದಲ್ಲಿ ಇಲ್ಲಿ ರಶೀದಿ ಮಾಡಿ ಹೆಸರು ಕೊಟ್ಟು ಪುಸ್ತಕವನ್ನು ಇಡುವಂಥದ್ದು ಮೂಲಾ ನಕ್ಷತ್ರದ ದಿವಸ. ಇವಾಗ ಇಲ್ಲಿ ಯಾರಾದರೂ ಬರೋದಾದರೆ ಹೊರಗಡೆಯಿಂದ ಬರೋದು ಯಾವ ಥರ ಬರ್ಬೋದು? ಅಂದರೆ ಇಲ್ಲಿ ಬಂದು ಮೊದಲೇ ಫೋನ್ ಮಾಡಿ ಸೇವೆಗೆ ಹೇಳಬೇಕಾ? ಕೆಲವು ಸೇವೆಗಳಿಗೆಲ್ಲ ಮುಂಚೆಯಾಗಿ ಹೇಳಬೇಕು. ಸೋಮವಾರ ಪೂಜೆ, ಶಿವ ಪೂಜೆ ಅಂಥದ್ದೆಲ್ಲ ಮೊದಲೇ ಬುಕ್ಕಿಂಗ್ ಮಾಡಬೇಕಾಗ್ತದೆ. ಹಾಗೆ ಅದು ಒಂದು ದಿವಸ ಮುಂಚೆ ಹೊಡಬೇಕಲ್ಲ, ಅದೊಂದು 10 ದಿವಸ ಆ ಥರ? ಒಂದು ದಿವಸ ಮುಂಚೆ ಮಾಡಿದರೂ ಆಗ್ಬೋದು, ಆದರೆ ಅದು ಇಲ್ಲಿ ಕಾಲಿದ್ರೆ ಮಾತ್ರ ಆ ದಿವಸಕ್ಕೆ ಶಿವಪೂಜೆ ದಿವಸಕ್ಕೆ ಒಂದೇ ಆಗುವಂಥ. ಇವಾಗ ಪ್ರತಿ ಶಿವ ದೇವಸ್ಥಾನದಲ್ಲಿ ಧನುರ್ಮಾಸ ವಿಶೇಷ ಇರ್ತದೆ. ಇಲ್ಲಿ ಅದೇ ಥರ ಯಾವುದಾದ್ರೂ ವಿಶೇಷ? ಹೌದೇ, ಧನು ತಿಂಗಳಲ್ಲಿ 1 ತಿಂಗಳ ಕಾಲ ಧನುಮಾಸದಲ್ಲಿ ಧನು ಪೂಜೆ ನಡೀತದೆ. ವಿಶೇಷವಾಗಿ ಬೆಳಿಗ್ಗೆ ಪ್ರಾತಃ ಕಾಲ 4:30 ಗಂಟೆಯಿಂದ ಸೂರ್ಯೋದಯದ ತನಕ ಪೂಜೆಗಳು ನಡೀತದೆ. ಆ ಸಮಯದಲ್ಲಿ ಇಲ್ಲಿ ಭಜನೆ ಮುಂತಾದ ಅನೇಕ ಮಂದಿ ಪಾಲ್ಗೊಳ್ತಾರೆ. ಸಾವಿರಾರು ಮಂದಿ ಪಾಲ್ಗೊಳ್ತಾರೆ. ಕೊನೆಯ ದಿವಸ ಎಲ್ಲ 100 ಮಂದಿ ಕೂಡ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದು ಕೊಟ್ಟರೆ ಮಕರ ಸಂಕ್ರಾಂತಿ ಬರ್ತದೆ. ಹೌದು. ಅವತ್ತೇನೋ ವಿಶೇಷ? ಮಕರ ಸಂಕ್ರಮಣ ಒಂದು ಕೊನೆಯ ಪೂಜೆ. ಅದೊಂದು ಕೊನೆ. ಬೇರೆ ವಿಶೇಷ ಆ ಥರ ಅವತ್ತೇನೆ? ಬೇರೆ ಅಂತಿಲ್ಲ, ಅಷ್ಟೇ. ಈ ಜಾಗದಲ್ಲಿ ನಾಗಸನ್ನಿಧಿ ಇದೆ, ಅಶ್ವತ್ಥ ಕಟ್ಟೆ ಇದೆ, ಕೆರೆ ಇದೆ. ಇದರದ್ದು 3ರದ್ದು ವಿಶೇಷ ಏನು? ಇಲ್ಲಿ ಸಂತಾನ ಫಲಾಪೇಕ್ಷೆ ಇರುವಂಥವರು, ಹಾಗೆ ಶನಿ ಗ್ರಹಚಾರ ದೋಷ, ಎಲ್ಲ ಗ್ರಹಚಾರ ದೋಷಗಳ ನಿವಾರಣೆ ಇರುವಂಥದ್ದು ಅಶ್ವತ್ಥ ಪೂಜೆ. ಅಂತಹ ಅಶ್ವತ್ಥ ಪೂಜೆ ಇಲ್ಲಿ ಪ್ರತಿ ತಿಂಗಳ 2ನೇ ಶನಿವಾರದಂದು ನಡೆಯುತ್ತದೆ. ಆ ದಿವಸ ಸುಮಾರು ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾರೆ. ಅಶ್ವತ್ಥ ಪೂಜೆಯನ್ನು ಮಾಡುವುದರಿಂದ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗ್ತದೆ. ಹಾಗೆ ಶನಿ ಗ್ರಹಚಾರ ದೋಷಗಳಿದ್ದರೂ ಕೂಡ ಅದರಲ್ಲಿ ದೂರವಾಗ್ತದೆ. ಹಾಗೆ ಯಾವುದೇ ಥರದ ಗ್ರಹಚಾರ ದೋಷಗಳಿದ್ದರೂ ಕೂಡ ಅದರಲ್ಲಿ ನಿವಾರಣೆ ಆಗ್ತದೆ ಅಂತ ಅಶ್ವತ್ಥ ಪೂಜೆ ಮಾಡೋದ್ರಿಂದ ಹೇಳ್ತದೆ. ಪ್ರತಿ ಶನಿವಾರ ಉಂಟಲ್ಲ? ಪ್ರತಿ ತಿಂಗಳ 2ನೇ ಶನಿವಾರ. ಹಾಗೆ ಮತ್ತು ಅವರಿಗೆ ಪ್ರತ್ಯೇಕವಾಗಿ ಬೇಕಿದ್ದರೆ ನಮ್ಮ ಹತ್ರ ಇಲ್ಲಿ ನಮಗೆ ಫೋನ್ ಮಾಡಿ ಹೇಳಿದರೆ ಮಾಡ್ತೇವೆ. ಶನಿವಾರ ನಮಗೆ ಪುರುಸೊತ್ತಿರುವ ದಿವಸ ಇಲ್ಲ, ಪ್ರತಿ ತಿಂಗಳ 2ನೇ ಶನಿವಾರದಂದು ಸಾಮೂಹಿಕವಾಗಿ ಇರ್ತದೆ. ಪ್ರತಿಯೊಬ್ಬರನ್ನು ಸಂಕಲ್ಪ ಎಲ್ಲ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿಯಲ್ಲಿ ಪೂಜೆ ಎಲ್ಲ ಮಾಡಿ ಕೊಡ್ತೇವೆ. ಮತ್ತು ಕೆರೆ ವಿಶೇಷ? ಕೆರೆ ಅನಾದಿ ಕಾಲದಿಂದ ಇರುವಂಥದ್ದು. ಇಲ್ಲಿ ಕೆರೆ ಉತ್ಸವ ಸಂಬಂಧ ಏನಾದರೂ? ದೇವರಿಗೆ ಸಂಬಂಧ ಅಂದರೆ ಅಲ್ಲಿನ ದೇವರಿಗೆ ಸ್ನಾನ ಮಾಡಿ ಮುಂಚಿನ ಕಾಲದಲ್ಲಿ ಹಾಗಿತ್ತು. ಅಲ್ಲಿ ಸ್ನಾನ ಮಾಡಿ ಹೋಗಿ ಅಲ್ಲಿ ದೇವರಿಗೆ ಪೂಜೆ ಮಾಡುವಂಥದ್ದು. ಮತ್ತು ಕೆರೆ ಉತ್ಸವ ಎಲ್ಲ ನಡೀತದೆ. ಹಾಗೆ ಅದೇ ಥರ ನಡೀತದೆ. ಎಷ್ಟು ದೇವಸ್ಥಾನದ ಬೇರೆ ಯಾವುದಾದ್ರೂ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೀತದೆ. ಇಲ್ಲಿ ನಮ್ಮಲ್ಲಿ ಸುಮಾರು ಜನ ಸಂಧಿ ಶಾಂತಿ ಆಗಿರ್ಬೋದು, ಬೇರೆ ಬೇರೆ ಶಾಂತಿ ಹೋಮಗಳನ್ನು ಇಲ್ಲಿ ಮಾಡಿಸ್ತಾರೆ. ನಾವಿಲ್ಲಿ ಜಾತಕ ವಿಮರ್ಶೆ ಎಲ್ಲ ಮಾಡಿ ಅವರಿಗೆ ಬೇಕಾದಂತಹ ಶಾಂತಿ ಹೋಮಗಳನ್ನೆಲ್ಲ ನಾವಿಲ್ಲಿ ಮಾಡ್ತೇವೆ. ಹಾಗೆ ಅದಲ್ಲದೆ ಈಗ ಭವ್ಯವಾದಂಥ ಸುಸಜ್ಜಿತವಾದಂತಹ ಸಭಾಂಗಣ ಕೂಡ ಆಗಿದೆ. ಇಲ್ಲಿ ಅನೇಕ ಮದುವೆಗಳು ಮತ್ತು ಧಾರ್ಮಿಕ ಇತರೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇದೆ. ಅದಕ್ಕೆ ಆಗುವಂಥ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಇಲ್ಲಿ. ಈಗ ನೀವು ಇಷ್ಟು ವರ್ಷದಿಂದ ದೇವರ ಸೇವೆ ಮಾಡ್ತಾ ಇದ್ದೀರಿ. ಹೌದು. ತುಂಬ ಜನ ಕಷ್ಟ ಅಂತ ಬರ್ತಾರೆ. ಯಾರಾದರೂ ನಿಮ್ಮ ಹತ್ರ ಬಂದು ನನ್ನ ಕಷ್ಟ ನಿವಾರಣೆ ಆಗಿದೆ, ಈ ಥರ ಪ್ರಾಬ್ಲಮಲ್ಲಿದ್ದೆ, ಇದು ನಿವಾರಣೆ ಆಗಿದೆ ಅಂತ ಹೇಳಿದ್ದು? ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ನಾವಿಲ್ಲಿ ದೇವರ ನಡೆಯಲ್ಲಿ ನಿಂತುಕೊಂಡು ಪ್ರಸಾದ ಕೊಟ್ಟ ನಂತರ ಅವರ ಕಷ್ಟಗಳೆಲ್ಲ ಪರಿಹಾರ ಆದಂಥ ಉದಾಹರಣೆ ಸುಮಾರು ಇದೆ. ಇಲ್ಲಿ ವಿಶೇಷವಾಗಿ ಕಲಶ ಸ್ನಾನ ಮಾಡಲಿಕ್ಕೆ ಹೇಳ್ತೇವೆ ನಾವು. ಎಷ್ಟು ದಿವಸ ಕೆಲವರಿಗೆ ಈಗಿನ ಕಾಲದಲ್ಲಿ ಸ್ಟ್ರೆಸ್ ಇಲ್ಲದವರು ಯಾರೂ ಇಲ್ಲ. ಸ್ಟ್ರೆಸ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಅಂಥವರು ಅನೇಕ ಥರದ ವ್ಯಕ್ತಿಗಳು ಇಲ್ಲಿಗೆ ಬರ್ತಾರೆ. ಅಂಥವರಿಗೆ ನಾವು ಇಲ್ಲಿ ಸರಳವಾದಂಥ ಪರಿಹಾರಗಳನ್ನು ಹೇಳಿ ಇಲ್ಲಿ ವಿಶೇಷ ಅಂದರೆ ಕಲಶ ಸ್ನಾನ ಮಾಡುವಂಥದ್ದು. ನಾವು ಎಷ್ಟು ದಿವಸ ಅಂತ ನಾವು ಇಲ್ಲಿಂದ ದೇವರ ಆ ಸಮಯದಲ್ಲಿ ನಮಗೆ ಹೇಗೆ ಕೊಡ್ತಾರೆ ಆ ರೀತಿಯಲ್ಲಿ ನಾವು ಹೇಳ್ತೇವೆ. ಅಷ್ಟು ದಿವಸ ಕಲಶ ಸ್ನಾನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಬಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಬಂದಂತಾರೆ ಅವರ ಕಷ್ಟ ಎಲ್ಲ ಹೋಗ್ತದೆ. ಅನೇಕ ಥರದ ಉದಾಹರಣೆಗಳಿದೆ. ನಮ್ಮ ಅಜ್ಜನವರು ಕೂಡ ಇದೇ ರೀತಿ ಮಾಡಿಸ್ತಿದ್ರು. ಅಜ್ಜ ಆಗಿರ್ಬೋದು, ತಂದೆ ಚಿಕ್ಕಪ್ಪ ಆಗಿರ್ಬೋದು. ಹಾಗೆ ಮುಂಚಿನಲೇ ನಮ್ಮ ಪರಂಪರೆ ಇದೇ ರೀತಿಯಲ್ಲಿ ಹೋಗ್ತಾ ಇದೆ. ನಾವು ನಮ್ಮ ಹಿರಿಯರು ಹೇಗೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಮುಂದುವರಿಸ್ತಾ ಇದ್ದೇವೆ. ಈಗ ನೀವು ಹೇಳಿದ್ರಿ ವಂಶ ಪರಂಪರೆ ನೀವು ಮದ್ದು ಸಹ ಕೊಡ್ತಿದ್ರಿ. ಹೌದು. ಈಗ ಮದ್ದು ತಗೊಳ್ಬೇಕಾದ್ರೆ ಇಲ್ಲಿ ಈ ಪೂಜೆ ಟೈಮಲ್ಲಿ ಬರ್ಬೋದಲ್ಲ, ಬೇರೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಬರುವಂಥದ್ದು. ಫಸ್ಟಿಗೆ ನಾವು ಸಂತಾನದ ವಿಷಯದಲ್ಲಿ ಔಷಧಿಗೆ ಬಂದರೆ ಫಸ್ಟಿಗೆ ನಾವು ಇಲ್ಲಿ ದೇವರ ಪ್ರಸಾದವನ್ನು ಕೊಡುವಂಥದ್ದು ನಾವು. ಹಾಗೆ ಮತ್ತೆ ನಾವು ಔಷಧಿಯನ್ನು ಸ್ಟಾರ್ಟ್ ಮಾಡುವಂಥದ್ದು. ಈಗ ಸಂತಾನಕ್ಕೆ ಬೇರೆ ಕಿಡ್ನಿ ಸ್ಟೋನ್ ಮತ್ತು ಸರ್ಪಸುತ್ತು, ಕೆಂಪು
ಅದಕ್ಕೆ ಸುಮಾರು ಜನ ಬರ್ತಾರೆ. ಹಾಗೆ ಅದು ತುಂಬ ದೊಡ್ಡ ಹೌದು ಇದಾಗಿದೆ. ಹೌದು ಹೌದು. ಅದಕ್ಕೆ ಮುಂಚೆ ಅಜ್ಜನವರು ಕೊಟ್ಟು ಈಗ ನೀವು ಕೊಡ್ತೀರಿ. ತಂದೆ ನಾವು ಕೊಡ್ತಾ ಇದ್ದೇವೆ. ಮತ್ತು ಮಂತ್ರವಾದಕ್ಕೆ ಬರ್ತಾರೆ. ಈಗ ಜಾತಕ ನೋಡ್ತೀರಾ, ಅದು ಇಲ್ಲಿ ಹೀಗೆ ಬಂದ್ರೆ ಅದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಬರುವಂಥ, ಮನೆಗೆ ಬರುವಂತ, ಮತ್ತು ನಾವು ಇಲ್ಲಿ ದೇವರಿಗೆ ಬೇಕಾದ ಸೇವೆ. ಅದಕ್ಕೆ ಸೇವೆಗಳು ನೀವು ಮಾಡ್ಬೋದು. ಹಾಗೆ ಅಂದರೆ ಈಗ ಪ್ರತಿ ದೇವಸ್ಥಾನದ ಕೂಡಲೇ ಒಂದು ವಂಶ ಪರಂಪರೆಯಾಗಿ ನಡ್ಕೊಂಡು ಬರ್ತದೆ, ಇಲ್ಲದ್ರೆ ಆಡಳಿತ ಮಂಡಳಿ, ಇಲ್ಲದ್ರೆ ಸರ್ಕಾರ. ಈ ದೇವಸ್ಥಾನ ಯಾವ ಅಂಡರಲ್ಲಿ ನಡೀತಾ ಉಂಟು? ಇದೆಲ್ಲ ಸರ್ಕಾರದ ಇದರಲ್ಲಿ ಉಂಟು, ಆದರೆ ಆನುವಂಶಿಕ ಆಡಳಿತ ಮುಕ್ತೇಶ್ವರ ಅಂತ ನಮ್ಮ ವಿನೋದ್ ಕುಮಾರ್ ಬಲ್ಲಾಳ್ ಶಿವಗಿರಿ ಬೀಡು ಅವರು ಈಗ ಆನುವಂಶಿಕ ಆಡಳಿತ ಮುಕ್ತೇಶ್ವರಾಗಿದ್ದಾರೆ. ಅದಲ್ಲದೆ ವಿನೋದ್ ರೈ ಗುತ್ತು ಅವರು ಕೂಡ ಆಡಳಿತ ಮುಕ್ತೇಶ್ವರು. ಹಾಗೆ ಅನೇಕ ಮನೆತನಗಳೆಲ್ಲ ಇದ್ದುಕೊಂಡು ಇಲ್ಲಿ ಆಡಳಿತ ಮಂಡಳಿ ಸಹ ಉಂಟು, ವಂಶ ಪರಂಪರೆ ಸಹ ಉಂಟು. ಹೌದು ಹೌದು, ಈ ಪಾರಂಪರ್ಯವಾಗಿ ಬಂದದ್ದು ಬೂಡು ಆಗಿರ್ಬೋದು, ಗುತ್ತು ಆಗಿರ್ಬೋದು, ಬೇರೆ ಬೇರೆ ಮನೆತನಗಳು ಉಂಟು. ಈ ಏರಿಯಾದಲ್ಲಿರೋ ಗುತ್ತು ಬೂಡುಗಳಿಗೆ ಸಂಬಂಧಪಟ್ಟಂತ ದೇವಸ್ಥಾನ. ಹಾಗೆ ಸರ್ಕಾರ ಸಹ ಹ್ಯಾಂಡ್ಲಿಂಗ್ ಉಂಟು, ಹೌದು ಹೌದು, ಅದರೊಟ್ಟಿಗೆ ಗುತ್ತು ಫ್ಯಾಮಿಲಿ ಸಹ ಉಂಟು. ಹೌದು. ಈಗ ಇದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಸರ್ಕಾರ ಮಾಡ್ತದೆ. ಹೌದು, ಸರ್ಕಾರ ಎಂತ ಅದರ ಎಷ್ಟು ಕೊಡ್ತದೆ ಮತ್ತೆಲ್ಲ ಇದು. ವಿಶೇಷವಾಗಿ ಊರಿಂದ ಯಾವ ತರ ಈ ದೇವಸ್ಥಾನಕ್ಕೆ ಸಪೋರ್ಟ್ಗಳು? ಊರಿಂದ ಸುಮಾರು ಜನ ಎಲ್ಲರ ಇಲ್ಲಿಗೆ ಸಪೋರ್ಟ್ ಇದೆ. ಎಲ್ಲರೂ ಕೂಡ ಇಲ್ಲಿ ಬಂದರೆ ರಾಜಕೀಯ ಇಲ್ಲ, ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಯಾವುದೇ ಪಕ್ಷ ಇಲ್ಲ. ಇಲ್ಲಿ ಬಂದು ಚೆನ್ನಾಗಿ ಎಲ್ಲ ಇಲ್ಲಿ ಬಂದ ಮತ್ತೆ ಎಲ್ಲರೂ ಒಂದೇ ಆ ಭಾವನೆಯಲ್ಲಿ ಎಲ್ಲರೂ ಇಲ್ಲಿ ಬರ್ತಾರೆ, ಅವರವರ ಸೇವೆಯನ್ನು ಮಾಡ್ತಾರೆ. ಊರಿನವರು ಸುಮಾರು ಜನ ಬರ್ತಾರೆ, ಹೊರ ಊರಿನವರು ಹಾಗೆ. ಇಲ್ಲಿ ಪ್ರಶಾಂತವಾಗಿದೆ, ಸುವ್ಯವಸ್ಥಿತ, ಸುಂದರವಾಗಿ ತೋಟ ಮಿಡ್ಲಲ್ಲಿ ದೇವಸ್ಥಾನ. ಯಾವುದೇ ಪ್ರಾಬ್ಲಮ್ಸ್ ಫೀಲಿಂಗ್ಸ್ ಇದ್ರೆ ಇಲ್ಲಿ ಬಂದ್ರೆ ಕಮ್ಮಿ ಆಗೋದು ಖಂಡಿತ. ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ, ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಈಗ ಬ್ರಹ್ಮಕಲಶ ಆಗಿ ಇವ್ರ ದೇವಸ್ಥಾನಕ್ಕೆ ಎಷ್ಟು ವರ್ಷ? 11 ವರ್ಷಗಳು ಕಳೆಯಿತು. ಬರುವ ವರ್ಷಕ್ಕೆ 12 ವರ್ಷ. 12 ವರ್ಷ ಆಗ್ತದೆ. ಎಲ್ಲೋ ಕೇಳಿದ್ರೆ 12 ವರ್ಷಕ್ಕೊಂದ್ಸಲ. ಈಗ ಶಿವ ದೇವಸ್ಥಾನದ ಕೂಡ ನಾಗಸನ್ನಿಧಿ ಇರ್ತದೆ. ಇಲ್ಲಿಯ ನಾಗಸನ್ನಿಧಿಗೆ ಯಾವ ತರ ಸೇವೆ ನಡೀತದೆ? ಇಲ್ಲಿ ನಾಗನಿಗೆ ನಾಗತಂಬಿಲ, ನಾಗಪೂಜೆ, ಹಾಗೆ ಅಲ್ಲೇ ಒಟ್ಟಿಗೆ ರಕ್ತೇಶ್ವರಿ ಕೂಡ ಇದೆ. ರಕ್ತೇಶ್ವರಿಗೆ ತಂಬಿಲವನ್ನು ಮಾಡ್ತಾರೆ. ಹಾಗೆ ವಿಶೇಷವಾಗಿ ವರ್ಷಾವಧಿ ನಾಗರ ಪಂಚಮಿ ದಿವಸ ವಿಶೇಷವಾದಂಥ ಸೇವೆ. ಸುಮಾರು ಭಕ್ತಾದಿಗಳು ಬಂದು ಹಾಲನ್ನು ಇಲ್ಲಿ ಕೊಡ್ತಾರೆ, ಸಮರ್ಪಣೆ ಮಾಡ್ತಾರೆ. ನಾವು ಹಾಲು ಇರ್ತೇವೆ, ಪೂಜೆ ಮಾಡ್ತೇವೆ. ಈಗ ನಾಗ ಹಾಲೇರಿದಂಥದ್ದು ಕೆಲವರು ಕುಟುಂಬದಂತ ಇರ್ತಾರೆ. ಈಗ ಇಲ್ಲಿ ಬರುವವರು ಊರವರೆಲ್ಲರೂ. ಹೌದು, ಆ ಥರ ಏನಾದ್ರು ಇದೆಯಾ? ಕುಟುಂಬದ ಕೆಲವರು ಇಲ್ಲಿಂದ ಮುಂಚೆ ಹೋದವರು ಕೂಡ ಈಗ ಇಲ್ಲಿಗೆ ಬಂದು ಸೇವೆ ಮಾಡಿಸ್ತಾರೆ. ಅವರ ಮೂಲ ಇದಾಗಿರ್ತದೆ. ಅಂಥವರು ಕೂಡ ಇಲ್ಲಿ ಒಂದು ವರ್ಷಕ್ಕೊಮ್ಮೆ ನಾಗಪೂಜೆ, ನಾಗತಂಬಿಲ ಸೇವೆಯನ್ನು ಮಾಡ್ತಾರೆ. ಹೌದು. ಮತ್ತು ಇಲ್ಲಿ ವಿಶೇಷ ಅಂತಂದರೆ, ನಮ್ಮ ಇಲ್ಲಿ ಬೆಟ್ಟಮಾಡಿಯ ವಿಶೇಷ ಅಂತಂದರೆ ಕಾರ್ತಿಕ ಹುಣ್ಣಿಮೆಗೆ ಜಾತ್ರೆ ಆರಂಭವಾಗುವಂಥದ್ದು ಇಲ್ಲಿಯೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೊಟ್ಟ ಮೊದಲ ಜಾತ್ರೆ ಅಂತ ನಾವು ಹೇಳ್ತೇವೆ. ಬೆಟ್ಟಮಾಡಿ ಜಾತ್ರೆ ಆರಂಭವಾಗುವಂಥದ್ದು. ಮತ್ತು ಕೊನೆ ಆಗುವಂಥದ್ದು ಕೂಡ ಇಲ್ಲಿ ಪತ್ತನಾಜ ಜಾತ್ರೆ ಅಂತ ಹೇಳ್ತೇವೆ. ಅನಾದಿಯಲ್ಲಿ ನಮ್ಮ ಹಿರಿಯರು ಹೇಳ್ತಿದ್ರು, ಅನಾದಿಯಲ್ಲಿ ಸುಮಾರು ವರ್ಷಗಳ ಹಿಂದೆ ಕಾರ್ತಿಕ ಹುಣ್ಣಿಮೆ ಜಾತ್ರೆ ಆರಂಭವಾದ ಮತ್ತೆ ನಿತ್ಯ ಬಲಿ ನಡೀತೈತಂತ ಇಲ್ಲಿ. ಎಷ್ಟೋ ವರ್ಷಗಳ ಹಿಂದೆ ನಿತ್ಯ ಬಲಿ ನಡೀತು, ನಮ್ಮ ಹಿರಿಯರು ಹೇಳ್ತಿದ್ರು. ಪತ್ತನಾಜ ಆಗುವಂತೆ ಕೊನೆ ಆಗುವಂಥದ್ದು. ಹಾಗೆ ಅದು ಇಲ್ಲಿ ಡೈಲಿ ಬಲಿ, ಇಲ್ಲಿ ನಿತ್ಯ ಬಲಿ ಇರ್ತಿತ್ತು. ಮತ್ತು ಅದರ ಕಾರಣಾಂತರಗಳು ನಿಂತು ಹೋಯಿತು. ಹಾಗೆ ಅನುಕೂಲಗಳು ಕಡಿಮೆ ಆಯಿತು. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಹೇಳ್ತಿದ್ರು, ಕಾರ್ತಿಕ ಹುಣ್ಣಿಮೆಗೆ ದೇವರು ಹೊರಗೆ ಆದರೆ ಮತ್ತೆ ಪತ್ತನಾಜೆಗೆ ಒಳಗಾಗುವುದು. ಅದಂದ್ರೆ ನಿತ್ಯ ಬಲಿ ನಡೀತಿತ್ತು. ಹಾಗೆ ಇಲ್ಲಿಯ ಪ್ರತೀತಿ ಅದು. ಕಾರ್ತಿಕ ಮೊಟ್ಟ ಮೊದಲ ಜಾತ್ರೆಯಲ್ಲಿ ಹಾಗೆ ಆ ರೀತಿ ವಿಶೇಷ ಬಂದದ್ದು. ಹೌದು 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 ಹೌದು. ಈಗ ಕಾರ್ತಿಕ ಹುಣ್ಣಿಮೆ ಸಾಧಾರಣ ನವೆಂಬರಲ್ಲಿ ಬರ್ತದೆ, ನವೆಂಬರಿಂದ ಮೇವರೆಗೆ. ಸಾಧಾರಣ ಹೌದು, ಅಷ್ಟರವರೆಗೆ ನಿತ್ಯ ಬಲಿ ಆಗ್ತಾ ಇತ್ತು ಅಂತ. ಹಾಗೆ ಅದು ಪ್ರತೀತಿ ಬಂದದ್ದು. ಬೆಟ್ಟಮಾಡಿ ಮೊಟ್ಟ ಮೊದಲ ಜಾತ್ರೆ, ಲಾಸ್ಟ್ ಜಾತ್ರೆ ಕೂಡ ಅಲ್ಲಿ. ಶಿವ ದೇವಸ್ಥಾನದ ಕೂಡ ಕೆಲವು ಕಡೆ ಹೊರಗಡೆ ಚೌತಿಯ ಸಮಯದಲ್ಲಿ ಗಣಪತಿ ಕೂರಿಸೋದಂತ. ಇಲ್ಲಿ ಯಾವ ತರ? ಇಲ್ಲಿ ಕೂಡ ನಡೀತಾ ಇದೆ ಚೌತಿ. ಎಷ್ಟೋ ವರ್ಷಗಳಿಂದ ನಡೀತಾ ಇದೆ ಚೌತಿ ಉತ್ಸವ. ಹಾಗೆ ಚೌತಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠೆ ಮಾಡಿ ಚೌತಿ 2 ದಿವಸ ಕಾರ್ಯಕ್ರಮದಲ್ಲಿ ನಡೀತದೆ. ಹಾಗೆ ವಿಶೇಷವಾಗಿ ಒಳಗೆ ಕೂಡ ಸೇವೆ ನಡೀತದೆ, ಗಣಪತಿ ಹೋಮ. ಹಾಗೆ ಶಿವದೇವ ಆ ದಿವಸ ಹೊಸ್ತು ಅಂತ ಹೇಳ್ತೇವೆ, ಆ ದಿವಸ ಕೂಡ ಇಲ್ಲಿ ನಡೀತದೆ. ಈಗ ಗಣಪತಿಯನ್ನು ಇಟ್ಟು ಅಲ್ಲಿಂದ ವಿಸರ್ಜನೆ ಇಲ್ಲ. ಇಲ್ಲಿಂದ ಮರು ದಿವಸ ಚಿಲ್ಲಡ್ಕ ನದಿಗೆ 5 ಕಿಲೋಮೀಟರ್ ಉಂಟು. ಹೌದು, 5 ಕಿಲೋಮೀಟರ್ ವಿಸರ್ಜನೆ ಮಾಡಿ ಅದು ಪ್ರತಿ ವರ್ಷದಿಂದ ಮಾಡ್ತಾ ಇದ್ವಿ. ಅದಲ್ಲದೆ ಇಲ್ಲಿ ಯಕ್ಷಗಾನ ಬಯ ಸಮಿತಿ ಇದೆ, ಅವರದ್ದು ಕೂಡ ಕಾರ್ಯಕ್ರಮ ಹೌದೌದು. ಬೆಟ್ಟಮಾಡಿ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಮಂಡಳಿ ಇದೆ, ಅವರದ್ದು ಕೂಡ ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಆಗ್ತದೆ. ಅದಲ್ಲದೆ ಮತ್ತೆ ಅನೇಕ ತರದ ಭಜನಾ ಸಂಘಗಳು. ತಿರುಗಾಟ ಮಂಡಳಿಯ ಅಂದ್ರೆ ಬೇರೆ ಬೇರೆ ಕಡೆ ಹೋಗಿ ಬೇರೆ ಕಡೆ ಇದ್ರೆ ಹೇಳಿದ್ರೆ ಹೋಗ್ತಾರೆ. ಹಾಗೆ ಇದರ ಹವ್ಯಾಸಿ ಇಲ್ಲಿ ಪ್ರತಿ ದಿವಸ ಎಲ್ಲ ಇಂತಿದ್ರು ಅವರು ಕೂಡ ಸೇವೆಯನ್ನು ಮಾಡ್ತಾರೆ. ಮತ್ತೆ ಭಜನಾ ಸೇವೆ ಇದೆ, ಭಜನಾ ಮಂಡಳಿ ಇದೆ. ಹೌದೌದು, ಬೆಟ್ಟಮಾಡಿ ಮಹಾಲಿಂಗೇಶ್ವರ ಭಜನಾ ಸಂಘ ಇದೆ. ಹಾಗೆ ಇಲ್ಲಿ ಭಜನೆ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಅದರದ್ದು ಕೂಡ ನಡೀತದೆ.
ಒಟ್ಟಿನಲ್ಲಿ ಈ ದೇವಸ್ಥಾನ ಒಂದು ಊರಿನವರ ದೇವಸ್ಥಾನ ತರ, ಹೌದು ನಿಮ್ಗೊಂದು family ಊರಿನ ತರ ಗ್ರಾಮ ದೇವಸ್ಥಾನ ಆ, ಗ್ರಾಮ ದೇವಸ್ಥಾನ. ಮತ್ತೆ ನಿಮ್ಗೆ ಇದು ಅಂದ್ರೆ ಕೆಲವು ಊರಲ್ಲಿ ಇರ್ತದೆ ದೇವಸ್ಥಾನ ಇರ್ತದೆ, ಊರವ್ರು ಬೇರೆ ಹೌದೌದು, ಇರ್ತಾರೆ. ಹಾಗೆ But ಈ ತರ ಅಲ್ಲ, ಎಲ್ಲ ಅಲ್ಲ. ಇಲ್ಲಿ ಒಟ್ಟಿಗೆ ಎಲ್ಲ ಎಲ್ಲ ಒಟ್ಟಿಗೆ, ದೇವರು, ಅದೇ ಅದೇ ಇಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತೆ ಇದು ಊರವರೆಲ್ಲ ಸೇರಿ ಒಟ್ಟಿಗೆ ಹೌದೌದು, ಮಾಡುವಂತ ದೇವಸ್ಥಾನ. ಊರಿನವರೆಲ್ಲ ಬಂದು ಸಹಕಾರ ಮಾಡ್ತಾರೆ. ಈಗ ದೇವಸ್ಥಾನದ ಬಗ್ಗೆ ಹೇಳಿದ್ರಿ, ಸೇವೆ ಬಗ್ಗೆ ಹೇಳಿದ್ರಿ, ಮತ್ತೆ ಇಲ್ಲಿ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ. ನಿಮ್ಮ ಬಗ್ಗೆ ನಮಗೆ ಸ್ವಲ್ಪ ಹೇಳಿಲ್ಲ, ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನನ್ನ ಹೆಸರು ವೆಂಕಟರಮಣ ಭಟ್ ಅಂತ. ನಾನಿಲ್ಲಿ ಚಿಕ್ಕದಿಂದಲೂ ಇಲ್ಲಿ ಹಿರಿಯರೊಟ್ಟಿಗೆ ಬರ್ತಾ ಇದ್ದೆ. ಈಗ ಇಲ್ಲಿ ಪೂಜೆಗೆ ಆರಂಭ ಮಾಡಿ 1 ವರ್ಷ ಆಯಿತು. ಮುಂಚೆ ನನ್ನ ಚಿಕ್ಕಪ್ಪ ತಂದೆಯವರು ಮಾಡ್ತಿದ್ದರು ಇಲ್ಲಿ. ಅವರಿಗೆ ಬಿಟ್ಟ ಹೊತ್ತಿಗೆ ನಾನು ಇದೇ ಪಾರಂಪರ್ಯವಾಗಿ ಮುಂದುವರಿಸ್ತಾ ಇದ್ದೇವೆ. ಹಾಗೆ ನಾನು 7 ವರ್ಷ ವೇದಾಧ್ಯಯನ ಮಾಡಿ, ಯಜುರ್ವೇದ ವೇದಾಧ್ಯಯನ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದೇವೆ ನಾವು. ಹಾಗೆ ಮತ್ತೆ ಅದ್ರ ಜಾತಕ ವರ್ಷ ಜ್ಯೋತಿಷ ಉಂಟು, ಮದ್ದು ಕೊಡುವಂಥದ್ದು, ಅದು ಪಾರಂಪರ್ಯವಾಗಿ ಬಂದದ್ದು. ಹಾಗೆ ವೇದಾಧ್ಯಯನ, ಸಂಪೂರ್ಣ ವೇದಾಧ್ಯಯನ ಮಾಡಿ ಅಲ್ಲಿಂದ ಇಲ್ಲಿ ಬಂದಿದೆ. ಮತ್ತು ಇದು ನಮ್ಮದೊಂದು ಪರಂಪರೆ, ಇದನ್ನು ಬಿಡಲಿಕ್ಕೆ ಗೊತ್ತಿಲ್ಲ ನನಗೆ. ದೇವರು ಇಷ್ಟ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೆ. ಒಟ್ಟಿಗೆ ಪೌರೋಹಿತ್ಯ, ಹಾಗೆ ಒಟ್ಟಿಗೆ ಪೂಜೆ. ಹಾಗೆ ನನ್ನೊಟ್ಟಿಗೆ ನನ್ನ ತಮ್ಮ ಕೂಡ ಇಲ್ಲಿ ಸಹಕಾರ ಮಾಡ್ತಾನೆ, ನಾರಾಯಣ ಭಟ್ ಅಂತ. ಅವನು ಕೂಡ ಇಲ್ಲೇ ಇದ್ದು, ಮುಂಚೆ ಅವ ಕೇರಳದಲ್ಲಿ ಪೂಜೆ ಮಾಡಿಕೊಂಡಿದ್ದ. ಈಗ ತದನಂತರವಾಗಿ ಇಲ್ಲಿ ಬಂದು ನಮ್ಮೊಟ್ಟಿಗೆ ಇಲ್ಲಿ ಇದ್ದಾನೆ. ಅದರೊಟ್ಟಿಗೆ ನಮ್ಮೊಟ್ಟಿಗೆ ಪ್ರಸನ್ನ ಕುಮಾರ್ ಅವರು ಅಂತ ಇದ್ದಾರೆ. ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ಅರ್ಚಕರಾಗಿ ಭಾಗವಹಿಸ್ತಾರೆ. ಹಾಗೆ ಈಗ ಜಾತ್ರೆ ಸಮಯದಲ್ಲೆಲ್ಲ ಅವರೆಲ್ಲ ಹೌದು ಹೌದು. ಮತ್ತು ಇಲ್ಲಿ ಕೌಂಟರಲ್ಲಿ ವಿನಯ್ ಅಂತ ಅವರು ಸುಮಾರು ವರ್ಷ ಆಯ್ತು ಇಲ್ಲಿ ಒಟ್ಟಿಗೆ ಅವರು ಕೂಡ ಇಲ್ಲಿ ಕಚೇರಿಯಲ್ಲಿ ಅವರು ಇರ್ತಾರೆ. ದೇವಸ್ಥಾನದ ಒಂದು ಫ್ಯಾಮಿಲಿ ಹೌದು, ಎಲ್ಲ ಒಟ್ಟಿಗೆ ಇದ್ದುಕೊಂಡು. ಇಷ್ಟೊತ್ತು ದೇವಸ್ಥಾನದ ಬಗ್ಗೆ, ಇಲ್ಲಿಯ ಸೇವೆಗಳ ಬಗ್ಗೆ ಮತ್ತು ಊರವರ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಇದು ಇವತ್ತಿನ ಕ್ಷೇತ್ರ ಪರಿಚಯ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ರಾಜ್ ಪ್ರೊಡಕ್ಷನ್.